Welcome to our channel. ನಾನಿವತ್ತು ಬೇಬಿ ಕಾರ್ನಿದು ಪೋಡಿ ಮಾಡ್ತೇನೆ. ಇದಕ್ಕೆ 1/4 ಕಪ್ ಮೈದಾ, 1/4 ಕಪ್ ಕಾರ್ನ್ಫ್ಲೋರ್ ಹಾಕಿದ್ದೇನೆ, ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಮೆಣಸು ಹುಡಿ ಹಾಕ್ತೇನೆ. ಹಿಟ್ಟಾಕಿ ಕಲಿಸ್ಕೊಳ್ತೇನೆ. ಹೀಗೆ ಹಿಟ್ಟು ಕಲಿಸ್ಕೊಳ್ಬೇಕು. ತಯಾರು ಮಾಡಿದೆ ಬೇಬಿ ಕಾರ್ನು. ಸ್ವಲ್ಪ ಬಿಳಿ ಎಳ್ಳಾಕಿ ಇದು ಕಲಸಿಕೊಂಡಿದ್ದೇನೆ. ಎಣ್ಣೆಯಲ್ಲಿ ಬಿಡ್ತೇನೆ. ಇದು ಆಯಿತು. ಬೇಬಿ ಕಾರ್ನಿದು ಪೋಡಿ ರೆಡಿಯಾಗಿದೆ. Like and subscribe the channel for more such video updates.